हरे कृष्ण गुरुजी। हरे कृष्णा। यस, हरे कृष्ण, ಎಲ್ಲರಿಗೂ ಸ್ವಾಗತ. PPT. Yes. ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ. ಅಕ್ಷರ ಬ್ರಹ್ಮ ಯೋಗ, ಭಗವತ್ ಪ್ರಾಪ್ತಿ. ಒಂದು ನಿಮಿಷ. ಅಧ್ಯಾಯ 8. ಎಸ್, ಓಕೆ. ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ, ಭಗವತ್ ಪ್ರಾಪ್ತಿ. ಎಸ್. अर्जुन उवाच किं तद् ब्रह्म किम आध्यात्म किं कर्म पुरुषोत्तम आदिभूतं च किं प्रोक्तम आदिदैवं किं उच्यते. ಅರ್ಜುನ ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಐಹಿಕ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸಿ. ಪ್ರಭುಪಾದರು ಹೇಳ್ತಾರೆ, ಪ್ರಶ್ನೆ ಅಂದ್ರೆ ಈ ರೀತಿ ಪ್ರಶ್ನೆ ಇರಬೇಕಂತ. ಹೇಗಂದ್ರೆ ಶುಕಮುನಿ, ಪರೀಕ್ಷಿತ್ ಮಹಾರಾಜ್ ಶುಕಮುನಿ ಅದು ಪ್ರಶ್ನೆ ಹೇಳುವಂಥದ್ದು, ಸಾಯುವ ಸಮಯದಲ್ಲಿ ಅವನ ಕರ್ತವ್ಯ ಅಂತ ಶುಕಮುನಿ ಹೇಳುವಂಥದ್ದು. ವಾಟ್ ಎ ಕ್ವಶನ್, ವರ್ಯಾಮೇಶನ್ ಅಂದ್ರೆ ಎಂತ ಪ್ರಶ್ನೆ ಅಂತ. ಹಾಗೆ ಇಲ್ಲಿ ಕೂಡ ಪ್ರಭುಪಾದರು ಹೇಳ್ತಾರೆ, ಅರ್ಜುನನ ಪ್ರಶ್ನೆ ಸೂಪರ್ ಅಂತೆ. ಬ್ರಹ್ಮನ್ ಯಾವುದು, ಬ್ರಹ್ಮನ್ ಯಾವುದು, ಆತ್ಮ ಕರ್ಮ ಯಾವುದು, ಐಹಿಕ ಯಾವುದು, ದೇವತೆಗಳು ಯಾವುದು, ದಯವಿಟ್ಟು ನನಗೆ ಇದನ್ನು ವಿವರಿಸಿ. ಶ್ಲೋಕ 2. ಆದಿಯಜ್ಞ ಕಥಂ ಕೋ ಅತ್ರ ದೇಹಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಜಗತಂ ಜ್ಞೇಯೋ ಅಸಿ ನಿಯತ್ತಾತ್ಮಭಿ. ಮಧುಸೂದನೆ, ಯಜ್ಞದ ಪ್ರಭು ಯಾರು, ಅವನ ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವದೊಡಗಿರುವವನು ಮರಣ ಕಾಲದಿಂದ ತಿಳಿಯುವುದು ಹೇಗೆ. ನೋಡಿ, ಇದು ಕೂಡ ಒಳ್ಳೆ ಪ್ರಶ್ನೆ. ಹಾಗೆ ಪ್ರಭುಪಾದರು ಹೇಳ್ತಾರೆ, ಅರ್ಜುನ ಅಂದ್ರೆ ಅವನ ಪ್ರಶ್ನೆ ತುಂಬಾ ಒಳ್ಳೇದಂತೆ. ಹಾಗೆ ನಾವು ಈ ರೀತಿ ಪ್ರಶ್ನೆ ಕೇಳಬೇಕು, ಭಗವಂತ ಕೂಡ ಖುಷಿ ಆಗ್ತದೆ ಅವನ ಪ್ರಶ್ನೆ ಕೇಳಿ. ನೋಡಿ, ಪ್ರೀವಿಯಸ್ ಚಾಪ್ಟರ್ ಅಲ್ಲಿ 2 ಶ್ಲೋಕ ಇದಕ್ಕೆ ರಿಲೇಟೆಡ್. ಎಂತ ಶ್ಲೋಕ, ಒಂದು 29 ಶ್ಲೋಕ ಮತ್ತು 30 ಶ್ಲೋಕ. ಜರಾ ಮರಣ ಮೋಕ್ಷಾಯ ಮಾಮಾಸ್ ಆಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದು ಕೃಷ್ಣಂ ಆಧ್ಯಾತ್ಮಂ ಕರ್ಮ ಚ ಅಖಿಲಂ ಸಾಧಿಭೂತಂ ಆದಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದು ಪ್ರಯಾಣ ಕಾಲೇ ಅಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸ. ಇದು ಪ್ರಶ್ನೆ, ಸಾರಿ, ಸೇಮ್ ಅದಕ್ಕೆ ರಿಲೇಟೆಡ್. ಯಾವುದಕ್ಕೆ ಈಗ ಬರುವಂತ ರಿಲೇಟೆಡ್. ಎಸ್, ಈಗ ಟೇಬಲ್ಗೆ ಮತ್ತೆ ಹೋಗುವ. ಈಗ ಭಗವಂತ ಉತ್ತರ ಕೊಡ್ತಾನೆ 3 ಮತ್ತು 4. ಮತ್ತೆ ಇಲ್ಲಿಗೆ ಬರ್ತೇನೆ ಟೇಬಲ್ಗೆ. ಎಸ್, ಶ್ಲೋಕ 3 ಭಗವಂತನ ಉತ್ತರ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಆಧ್ಯಾತ್ಮಂ ಉಚ್ಯತೆ ಭೂತಭಾವ ಉದ್ಭವ ಕರೋ ವಿಸರ್ಗ ಕರ್ಮ ಸಂಹಿತ. ದೇವತ ಮನುಷ್ಯ ಹೀಗೆ ಹೇಳಿದನು, ಅವಿನಾಶ ದಿವ್ಯ ಜೀವಿಗೆ ಬ್ರಹ್ಮನೆಂದ ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಶ್ಲೋಕ 4. ಆದಿಭೂತಂ ಕ್ಷರೋ ಭಾವ ಪುರುಷ ಚ ಆದಿದೈವತ್ವಂ ಆದಿಯಜ್ಞೋ ಅಹಂ ಏವಾತ್ರ ದೇಹಾಭೃತಂ ವರ
ಶರೀರಧಾರಿಗಳ ಅತ್ಯಂತ ಶ್ರೇಷ್ಠ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಆದಿಭೂತ ಎಂದ ಹೆಸರು. ಸೂರ್ಯಚಂದ್ರರಂಥ ದೇವತೆಗಳನ್ನು ಒಳಗೊಳ್ಳುವ ವಿರಾಟ್ ರೂಪಕ್ಕೆ ಆದಿದೇವ ಎಂದ ಹೆಸರು. ಎಲ್ಲಾ ಶರೀರಧಾರಿಗಳ ಹೃದಯ ಭಗವಂತನಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತವಾದ ನನಗೆ ಪರಮಪ್ರಭುವಿಗೆ ಆದಿಯಜ್ಞ ಯಜ್ಞಪ್ರಭು ಎಂದ ಹೆಸರು. ಒಂದು ಆದಿಭೂತ, ಆದಿದೈವ, ಆದಿಯಜ್ಞ. ಈಗ ಟೇಬಲ್ಗೆ ಹೋಗುವ ಎಂದೆ. ಎಸ್ ನೋಡಿ, ಇದು 2 ಶ್ಲೋಕ ಇವನ ಪ್ರಶ್ನೆ, ಮತ್ತೆ 2 ಶ್ಲೋಕ 3 ಮತ್ತೆ 4 ಶ್ಲೋಕ ಇವನ ಉತ್ತರ ಭಗವಂತನ. ಈಗ ನಾವು ಇದನ್ನು ತಿಳಿಲಿಕ್ಕೆ ನೋಡುವ. ಓಕೆ, ಫಸ್ಟ್ಗೆ ಬ್ರಹ್ಮನ್. ಬ್ರಹ್ಮನ್ ಅಂದ್ರೆ ಅಂತ ಆತ್ಮ, ದೇಹ ಅಲ್ಲ ಆತ್ಮ. ಅದು ಉತ್ತರ ಭಗವಂತ ಅಂತ ಹೇಳುವಂಥದ್ದು ನಾಶವಿಲ್ಲ ಜೀವಾತ್ಮ. ಈಗ ಸಾಯುವಾಗ ಆತ್ಮಗೆ ಸಾವಿಲ್ಲ, ದೇಹ ಎಂತ ಹೇಳುವಂಥದ್ದು ಆತ್ಮ ಆ ದೇಹವನ್ನು ಬಿಡ್ತದೆ. ಹಾಗಾಗಿ ದೇಹ ಎಂತ ಹೇಳುವಂಥದ್ದು ನಾಶವಾಗುವಂಥದ್ದು, ಆತ್ಮ ಅಲ್ಲ. ಹಾಗಾಗಿ ನಾಶವಿಲ್ಲ ಜೀವಾತ್ಮ ಆತ್ಮ. 2 ಆಧ್ಯಾತ್ಮ, ದೇಹದ ನಿಯಂತ್ರಕ. ದೇಹದ ನಿಯಂತ್ರಕ ಅಂದ್ರೆ ಜೀವಿಯ ಸ್ವರೂಪ. ಜೀವಿಯ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್. ನಾವು ಕೃಷ್ಣನ ನಿತ್ಯ ಸೇವಕರು. ಪ್ರಬೋಧಕ್ಕೆ ಅಂತ ಹೇಳ್ತಾ ಇದ್ರೆ ಸಕ್ಕರೆಯ ಗುಣ ಅಂತ ಸಿ, ಮೆಣಸಿನ ಗುಣ ಅಂತ ಖಾರ. ಸಕ್ಕರೆಯ ಧರ್ಮ ಸಿ, ಮೆಣಸಿನ ಧರ್ಮ ಖಾರ. ಅದೇ ರೀತಿ ಜೀವಿಯ ಧರ್ಮ ಅಂತ, ಜೀವಿಯರ ಸ್ವರೂಪ ನಿತ್ಯ ಕೃಷ್ಣದಾಸ್. ನಾವು ಕೃಷ್ಣ ನಿತ್ಯ ಸೇವಕರು. ಆದ್ರೆ ಈಗ ನಮ್ಗೆ ಮರ್ತಿದೆ, ವಾಪಸ್ ನಾವು ಅದನ್ನು ಆಕ್ಟಿವೇಟ್ ಮಾಡಬೇಕು. ನೆಕ್ಸ್ಟ್ ಕರ್ಮ. ಕರ್ಮ ಅಂದ್ರೆ ಕೆಲಸ ಫಲಗಳು ಚಟುವಟಿಕೆಗಳು, ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು. ಅಂದ್ರೆ ಈ ಬಾಡಿಯನ್ನು ಮೇಂಟೈನ್ ಮಾಡ್ಲಿಕ್ಕೆ ನಾವು ಸ್ವಲ್ಪ ಕೆಲಸ ಮಾಡಬೇಕು, ಆದ್ರೆ ಒಟ್ಟು ಕೆಲಸ ಮಾಡೋದಲ್ಲ. ನಾವು 8 ಗಂಟೆ 8 hours. ಆದಿಭೂತ. ಆದಿಭೂತ ಅಂದ್ರೆ ಭೌತಿಕ ಪ್ರಕೃತಿ. ಆದಿದೈವ ಅಂದ್ರೆ ಎಲ್ಲ ದೇವಗಳ ವಿಶ್ವರೂಪ. ಆದಿಯಜ್ಞ, ಯಜ್ಞದ ಭಕ್ತ ಪರಮಾತ್ಮ. ಆದಿಯಜ್ಞ ಪರಮಾತ್ಮ. ಆದಿಯಜ್ಞ ಎಲ್ಲಿ ವಾಸಿಸುತ್ತಾನೆ? ಎಲ್ಲರ ಹೃದಯದಲ್ಲಿ ಇದ್ದಾನೆ. ಸಾವಿನ ಸಮಯ ಕೃಷ್ಣನ ಹೇಗೆ ನೆನಪಿಸಿಕೊಳ್ಳುವಂಥದ್ದು? ಜೀವನ ಉದ್ದಕ್ಕೆ ಸ್ಮರಣೆ ಅಭ್ಯಾಸ ಮಾಡಿ ನೋಡಿ. ಸಾವಿನ ಸಮಯದಲ್ಲಿ ನಮಗೆ ಕೃಷ್ಣ ನೆನಪು ಬರಬೇಕಿದ್ರೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲದ್ರೆ ನಮಗೆ ಆಲ್ ಆಫ್ ಸಡನ್ ಬರುವುದಿಲ್ಲ. ಅದನ್ನು ಪಾರ್ಟ್ ಮಾಡಿ 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 ಮತ್ತೆ ನಮಗೆ ಬರ್ತದೆ. ಓಕೆ, ಶ್ಲೋಕ 5. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಾವ್ರಯಾತಿ ಸದ್ಮದ್ಭಾವಂ ಯಾತಿ ನಾಶಿ ಅತ್ರ ಸಂಶಯ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನು ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಲೈಫ್ ಈಸ್ ಪ್ರಿಪರೇಷನ್, ಡೆತ್ ಈಸ್ ಎಕ್ಸಾಮಿನೇಷನ್. ಈಗ ನಾವು ದೊಡ್ಡ ದೊಡ್ಡ ಜಂಬ ಕೊಚ್ಚಬಹುದು, ಎಸ್ ನಾನು ಅಷ್ಟು ಭಕ್ತಿ ಮಾಡಿದೆ, ಇಷ್ಟು ಮಾಡಿದೆ. ಪ್ರಭುಪಾದ ಹೇಳ್ತಾರೆ, ಲಿಟ್ಮಸ್ ಟೆಸ್ಟ್ ಅಂದ್ರೆ ಸಾಯುವಾಗ ಕೃಷ್ಣನ ಸ್ಮರಣೆ ಬರ್ತದ? ಸಾಯುವಾಗ ನಮಗೆ ಸ್ಮರಣೆ ಬಂದ್ರೆ ಪಾಸ್, ನಾವು ಪಾಸ್. ಹಾಗಾಗಿ ಮೇನ್ ಅಂತಂದ್ರೆ ಸಾಯುವಾಗ ನಮಗೆ ಕೃಷ್ಣ ಸ್ಮರಣೆ ಬರಬೇಕು. ಇಡೀ ಈಗ ನಾವು ಮಾಡುವಂಥದ್ದು ಕೆಲಸ ಅದಕ್ಕೆ, ಸಾಯುವಾಗ ಬರಲಿ ಅಂತ ಕೃಷ್ಣ ಸ್ಮರಣೆ. ಕೃಷ್ಣ ಎನ್ನಬಾರದೆ ಅಂದ್ರೆ ಅಟ್ಲೀಸ್ಟ್ ನಾವೆಂತ ಹೇಳುವಂಥದ್ದು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದ್ರೆ ನಮಗೆ ಸಾಯುವಾಗ ಬರ್ತದೆ ಸ್ಮರಣೆ. ಅದೇ ಈಗ ಇಲ್ಲಿ ನೋಡಿ, ಭೀಷ್ಮ ಪಿತಾಮಹ. ಪ್ರಭುಪಾದ ಹೇಳುವಂಥದ್ದು, ಭೀಷ್ಮ ಪಿತಾಮಹ ಎಷ್ಟು ಪುಣ್ಯ ಮಾಡಿದ್ದಾರೆ. ಯಾಕೆ? ಕೃಷ್ಣನ ನೋಡ್ತಾ ನೋಡ್ತಾ ಸಾಯ್ತಾ ಇದ್ದಾರೆ. ಇದಕ್ಕಿಂತ ಪುಣ್ಯ ಬೇರೆ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಇದು ನಿಜವಾದ ಸಕ್ಸಸ್ಫುಲ್ ಅಂತೆ. ಕೃಷ್ಣನ ನೋಡ್ತಾ ನೋಡ್ತಾ ಸಾಯುವಂಥದ್ದು, ಕೃಷ್ಣನ ನೋಡ್ತಾ ನೋಡ್ತಾ ಸಾಯುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಎಷ್ಟು ಪುಣ್ಯ ಮಾಡಿರ್ಬೇಕು ನಮ್ಮ ಭೀಷ್ಮ ಪಿತಾಮಹ. ಓಕೆ, ಅನ್ಯಾನಿ ಭೂತಾನಿ ಗಚ್ಚಂತಿ ಯಮಾಲಯಂ ಶೇಷಸಾವರಂ ಇಚ್ಛಂತಿ ಕಿಂ ಆಶಮತ್ ಪರಂ. 100,000 ಜೀವಗಳು ಪ್ರತಿಕ್ಷಣ ಸಾಯುತ್ತಿರ್ತಾರೆ, ಆದರೆ ಮೂರ್ಖನಾದ ಜೀವಿ ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಾಶಕರವಾದ ಸಂಗತಿ ಇದು ನೋಡಿ. ಎಂತ ಜನರಿಗೆ ಸಾಯಲಿಕ್ಕೆ ಇಚ್ಛೆ ಇಲ್ಲ. ಅದಕ್ಕೆ ನೋಡಿ ಟ್ರೀಟ್ಮೆಂಟ್ಗೆ ಅಮೆರಿಕಕ್ಕೆ, ಆಸ್ಟ್ರೇಲಿಯಾಗೆಲ್ಲ ಹೋಗ್ಬೋದು, ಇಂಗ್ಲೆಂಡ್ಗೆ. ಯಾಕೆ? ಅವ್ರು ಎಣಿಸಿದ್ದಾರೆ ಅಲ್ಲಿಯ ಟ್ರೀಟ್ಮೆಂಟ್ ನಾವು ಬದುಕ್ತೇವೆ. ಇಲ್ಲ, ಎಷ್ಟು ಬದುಕಬಹುದು? ಪ್ರಭು ಕಲಿಯುವುದು 100 ವರ್ಷ, ಸಾಯಲೇಬೇಕು. ಹಾಗಾಗಿ ಪ್ರಭು ಹೇಳುವಂಥದ್ದು, ಈಗ ಹಿರಣ್ಯಕಶಿಪು ಎಂತ ಮಾಡಿದ? ಹಿರಣ್ಯಕಶಿಪು ಬ್ರಹ್ಮನ ಹೇಳುವಂತ ನನಗೆ ಅಮರ ಆಗ್ಬೇಕು. ಬ್ರಹ್ಮ ಹೇಳಿದ ನಾನೇ ಅಮರ ಅಲ್ಲ, ಮತ್ತೆ ನನಗೆ ಎಲ್ಲಿಂದ ಮಾಡುವಂಥದ್ದು? ಹಾಗಾಗಿ ಒಂದು ನಿಮಿಷ ನಾನು ನಿಂತು ಮಾಡ್ತೇನೆ.
ಹರೇ ಕೃಷ್ಣ. ಓಕೆ, ಎಸ್. ಇಲ್ಲಿ ನೂರಾರು ಸಾವಿರ ಜೀವಿಗಳು ಪ್ರತಿಕ್ಷಣ ಸಾಯುತ್ತಿರ್ತಾರೆ, ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದು. ಈ ಜಗತ್ತಿನಲ್ಲಿ ಅತ್ಯಾಶಯಕರವಾದ ಸಂಗತಿ ಅಂದ್ರೆ ಇದೆ. ಅಂದ್ರೆ ಜನರಿಗೆ ಎಲ್ಲರಿಗೂ ಅಮರ ಆಗ್ಬೇಕು, ಅಮರ ಆಗ್ಲಿಕ್ಕೆ ಆಗುದಿಲ್ಲ. ಪ್ರಭುದಲ್ಲಿ ಈಗ ಹಿರಣ್ಯಕಶಿಪು ಎಂತ ಮಾಡಿದ್ರು? ಹಿರಣ್ಯಕಶಿಪು ಕೂಡ ಅದನ್ನೇ ಮಾಡಿದ್ರು. ಹಿರಣ್ಯಕಶಿಪುಗೆ ಬ್ರಹ್ಮದೇವ ಬಂದವನಿಗೆ ಅಮರ ಆಗ್ಬೇಕು. ಬ್ರಹ್ಮ ಹೇಳಿದ ನಾನೇ ಅಮರ ಅಲ್ಲ, ಮತ್ತೆ ನಿನಗೆ ನಾನು ಇಲ್ಲಿಂದ ಕೊಡುವಂಥದ್ದು. ಹಾಗಾಗಿ ಪ್ರಭು ಹೇಳುವಂಥದ್ದು ಈ ಭಾರತದಲ್ಲಿ, ಈಗ ಭಾರತದಲ್ಲಿ ಪೊಲಿಟಿಷಿಯನ್ ಅವರು ಹೇಳುವುದು ಅಂತಂದ್ರೆ ಓವರ್ ಪಾಪ್ಯುಲೇಷನ್. ಪ್ರಭು ಹೇಳ್ತಾರೆ ಓವರ್ ಪಾಪ್ಯುಲೇಷನ್ ಅಲ್ಲ, ಯಾಕಂದ್ರೆ ಅನ್ಲಿಮಿಟೆಡ್ ಬ್ರಹ್ಮಾಂಡ ಉಂಟು. ಪ್ರಭು ಹೇಳುವಂಥದ್ದು ಎವ್ರಿ ಯೂನಿವರ್ಸ್ ಇಸ್ ಫಿಲ್ಡ್ ವಿತ್ ಲಿವಿಂಗ್ ಎಂಟಿಟಿ ಅಂಡ್ ಇಟ್ ಇಸ್ ಕಂಜೆಸ್ಟೆಡ್. ಎಲ್ಲ ಬ್ರಹ್ಮಾಂಡದಲ್ಲಿ ಜೀವಿಗಳಿದ್ದಾರೆ ಮತ್ತೆ ಕಂಜೆಸ್ಟೆಡ್. ಅದು ಸಮಸ್ಯೆ ಅದಲ್ಲ. ಸಮಸ್ಯೆ ಅಂತಂದ್ರೆ ಕೃಷ್ಣ ಪ್ರಜ್ಞೆ ಅಲ್ಲ. ಕೃಷ್ಣನಾಗಿ ಇದ್ರೆ 100 ವರ್ಷ ಕೂಡ ಬದುಕಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾನೆ. ಹಾಗಾಗಿ ಜನರಿಗೆ ನೋಡಿ, ಕ್ರಿಕೆಟ್ ಸ್ಟಾರ್ಸ್, ಫಿಲ್ಮ್ ಸ್ಟಾರ್ಸ್, ಬಿಸ್ನೆಸ್ ಪರ್ಸನ್ ಇವರೆಲ್ಲ ಟ್ರೀಟ್ಮೆಂಟ್ಗೆ ಇಲ್ಲಿ ಹೋಗುವಂಥದ್ದು ಪಾಶ್ಚಾತ್ಯ ದೇಶಕ್ಕೆ. ಯಾಕೆ? ಅವ್ರು ಹೇಳುವಂಥದ್ದು ಅಲ್ಲಿ ಟ್ರೀಟ್ಮೆಂಟ್ ನಾವು ಬದುಕ್ತೇವೆ. ಇಲ್ಲ, ಈಗ ಕೊರೋನಾ ಬಂದು ಎಲ್ಲ ಅಮೆರಿಕದಲ್ಲಿ ಸತ್ತಿದ್ದಾರೆ, ಇಂಗ್ಲೆಂಡ್ ಎಲ್ಲ ಸತ್ತಿದ್ದಾರೆ. ಹಾಗಾದ್ರೆ ನಮ್ಮ ಫುಲಿಶ್ನೆಸ್ ಅಂದ್ರೆ ನಮಗೆ ಅಮರ ಆಗ್ಲಿಕ್ಕೆ ಆಗುದಿಲ್ಲ. ಎಲ್ಲರೂ ಅಂದ್ರೆ ಜಾಸ್ತಿ ನಾನು ಇರ್ಲಿಕ್ಕೆ ನೋಡ್ತಾನೆ. ನಮ್ದು ಎಂತ ಬರ್ದಿದೆ ಅದಕ್ಕಿಂತ ನಾವು ಚೂರು ಜಾಸ್ತಿ ಕೂಡ ಇರ್ಲಿಕ್ಕೆ ಆಗುದಿಲ್ಲ. ಇದೇ ಅತ್ಯಾಶಕರವಾದ ಸಂಗತಿ ಜಗತ್ತಿನಲ್ಲಿ. ಎಲ್ಲರಿಗೂ ಅಮರ ಆಗ್ಬೇಕು. ಎಸ್. ಶ್ಲೋಕ 6. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತಿ ಅಂತ ಕಲೇವರಂ ತಂ ತಂ ಏವೇದಿ ಕೌಂತೆಯ ಸದಾ ಸದ್ಭಾವ ಭಾವಿತ. ಕುಂತಿಯ ಮಗ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನು ಅದೇ ಭಾವ ನಿಶ್ಚಯವಾಗಿ ಪಡೆಯುವ. ಸಾಯುವಾಗ ನಮ್ದು ಎಂತ ಸ್ಮರಣೆ ಉಂಟು ಅದೇ ದೇಹ ಸಿಗ್ತದೆ ನಮಗೆ. ಈಗ ಭರತ್ ಮಹಾರಾಜ್ ಜಿಂಕೆ ಸ್ಮರಣೆ ಉಂಟು, ಜಿಂಕೆ ಆದ್ರೆ ನೋಡಿ ಎಕ್ಸಾಂಪಲ್ ನೋಡಿ, ಜಿಂಕೆ ಸ್ಮರಣೆ ಬಂದವರು ಜಿಂಕೆ ಆದ್ರೆ. ಶ್ಲೋಕ 7. ತಸ್ಮಾ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧ ಚ ಮೈ ಅರ್ಪಿತ ಮನೋಬುದ್ಧಿರ್ ಮಾಂ ಏವೇಶ ಅಸಂಶಯ. ಆದ್ರೆ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣ ರೂಪದಲ್ಲಿ ಸ್ಮರಿಸಬೇಕು. ಕೃಷ್ಣ ರೂಪ ಉಂಟು, ಈಗ ನನಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು, ತಂದೆಗೆ ಕೃಷ್ಣ ಕೂಡ ರೂಪ ಉಂಟು. ಸ್ಮರಣೆ ಅದೇ ಕಾಲ ಯುದ್ಧ ಮಾಡುವ ನಿನ್ನ ವಿದ್ಯುತ್ ಕರ್ತವ್ಯ ಮಾಡಬೇಕು. ಅಂದ್ರೆ ಯುದ್ಧ ಕೂಡ ಮಾಡು, ನನ್ನ ಸ್ಮರಣೆ ಮಾಡು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದರೆ ನಿಸ್ಸಂಶಯವಾಗಿ ನೀನು ನನ್ನನ್ನೇ ಹೊಂದುವೆ. ನೋಡಿ, ನಮ್ಮ ಎಲ್ಲ ಚಟುವಟಿಕೆಗಳು ಕೃಷ್ಣ ಅರ್ಪಣೆ ಮಾಡ್ಬೇಕಂತೆ. ನಮ್ಮ ಮನಸ್ಸು ಮತ್ತು ಬುದ್ಧಿಶಕ್ತಿ ಕೃಷ್ಣ ನೆಲೆಸಿದ್ರೆ ನಾವು ಕೃಷ್ಣ ಹತ್ರ ಹೋಗ್ತೇವೆ, ಅದರಲ್ಲಿ ಡೌಟ್ ಇಲ್ಲ. ಎಸ್, ಇಂಪಾರ್ಟೆಂಟ್ ಶ್ಲೋಕ ಇದು. ಅಭ್ಯಾಸ ಯೋಗ ಯುಕ್ತೇನ ಚೇತಸನಾನಿಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನ್ ಚಿಂತಯಾನ್. ಪಾರ್ಥನೆ ದೇವೋತ್ತಮ ಪರಮಪುರುಷನಂತೆ ನನ್ನ ಯಾರು ಧ್ಯಾನಿಸ್ತಾರೆ, ಕೃಷ್ಣನನ್ನು ಹೇಗೆ ದೇವೋತ್ತಮ ಪರಮಪುರುಷ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರೋದು ಅವನು ಖಂಡಿತವಾಗಿ ನನ್ನ ಬಳಿಗೆ ಬರುವುದು. ಅಂದ್ರೆ ಟೋಟಲ್ ಡಿವೇಟ್ ಆಗ್ಲಿಕ್ಕಿಲ್ಲ, ಕೃಷ್ಣ ಮಾತ್ರ. ಕೃಷ್ಣ ದೇವೋತ್ತಮ ಪರಮಪುರುಷ, ಸುಪ್ರೀಂ ಪರ್ಸನ್ ಆಫ್ ಗಾಡ್. ಇದು ಯಾರು ಮಾಡ್ತಾನೆ ಅವ ಕೃಷ್ಣ ಅಂತ ಹೋಗ್ತಾನೆ. ಈಗ ನೋಡಿ, ಇದು ಅಜಾಮಿಲ, ಇದು ವಿಷ್ಣು ಅವತಾರು. ಎಸ್, ಅಜಾಮಿಲ್ನ ಕಥೆ ಹೇಳ್ತೇನೆ. ಅಜಾಮಿಲ್ ಎಂತ ಆಯ್ತು ಅಂದ್ರೆ, ಅಜಾಮಿಲ ಬ್ರಾಹ್ಮಣ ಆಗಿದ್ದ. ಅವನ ತಂದೆ ಅವನಿಗೆ ಹೂ ತರ್ಲಿಕ್ಕೆ ಹೇಳ್ತಾನೆ. ಹಾಗೆ ಹೋಗ್ತಾನೆ ಹೂ ತರ್ಲಿಕ್ಕೆ ಅಂತ. ಹೂ ತರ್ಲಿಕ್ಕೆ ಹೋಗಿ ಅಲ್ಲಿ ಒಂದು ವೈಶ್ಯ ಅಂದ್ರೆ ಪ್ರಾಸ್ಟಿಟ್ಯೂಟ್, ಅವಳು ಒಬ್ಬನೊಡಿ ಆಲಿಂಗನ ಮಾಡ್ತಾ ಇದ್ದ. ಇದನ್ನ ನೋಡಿ ಎಂತ ಆಗ್ತದೆ, ಅಜಾಮಿಲ ಸ್ವಲ್ಪ ನೋಡುವಂತ ನೋಡಿ 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 ಟೋಟಲ್ ಕೊಲಾಪ್ಸ್ ಆಗ್ತಾನೆ. ಮನೆಗೆ ಒಂದು ತಂದೆ ತಾಯಿ ಬಿಡ್ತಾನೆ, ಹೆಂಡತಿ ಮಕ್ಕಳನ್ನು ಬಿಟ್ಟು ಅವಳೆಂದೇ ಹೋಗ್ತಾನೆ. ಅವಳೆಂದ ಹೋಗಿ ಮದುವೆ ಆಗ್ತದೆ ಅವನಿಗೆ. ಮದುವೆ ಆಗಿ ತುಂಬಾ ಮಕ್ಕಳು ಇರ್ತಾರೆ. ಲಾಸ್ಟ್ಗೆ ಒಂದು ಮಗು ಆಗ್ತದೆ. ಆ ಮಗುದ ಹೆಸರು ನಾರಾಯಣ ಅಂತ.
ಮತ್ತೆ ಅವನಿಗೆ ತುಂಬಾ 84 ವರ್ಷ ಪ್ರಾಯ. ಆಗ ಸಣ್ಣ ಮಗು ನಾರಾಯಣ ನಾರಾಯಣ ಅಂತ ಹೇಳ್ತಾ ಇರ್ತಾನೆ. ಲಾಸ್ಟಿಗೆ ಎಂತ ಆಗ್ತದೆ ಅಂದ್ರೆ ಅವನಿಗೊಮ್ಮೆ ಯೋಚನೆ ಬರ್ತದೆ, ಯಾಕೆ ನಾನು ಈ ನಾರಾಯಣ ಕರೆಯುವುದು ನನ್ನ ಮಗ, ನಾನು ನಿಜವಾದ ನಾರಾಯಣ ಕರಿಬೇಕು. ಆ ರೀತಿ ಅವನಿಗೊಂದು ಜಸ್ಟ್ ಒಂದು ಥಾಟ್ ಬರ್ತದೆ. ಅದು ಕರೆದದ್ದು ಅವನ ಮಗನನ್ನೇ. ಲಾಸ್ಟಿಗೆ ನೋಡಿ, ಇವು ಸಾಯುವಾಗ ಅಷ್ಟು ಬೇಡದು ಮಾಡಿದ್ದಾನೆ. ಹಾಗಾಗಿ ಇದು ಯಮದೂತರು ಸಾಯುವ ಸ್ಟೇಜಲ್ಲಿ ಯಮದೂತರು ಬರ್ತಾರೆ ಅಲ್ಲಿಗೆ. ಯಾಕಂದ್ರೆ ಬೇಡದು ಮಾಡಿದ್ರೆ ಯಮದೂತರು ನರಕಕ್ಕೆ ಕೊಂಡು ಹೋಗ್ತಾರೆ. ಯಮದೂತರು ಬಂದು ಅವನು ಕೊಂಡೋಗ್ಲಿಕ್ಕೆ ಟ್ರೈ ಮಾಡುವಾಗ ಇಮಿಡಿಯೇಟ್ ವಿಷ್ಣುದೂತರು ಬರ್ತಾರೆ. ಯಾಕಂದ್ರೆ ವಿಷ್ಣುದೂತರು ಹೈಯೆಸ್ಟ್, ಯಮದೂತರು ಲೋವೆಸ್ಟ್. ಅಂದ್ರೆ ಇವರು ಹೈಯರ್ ಡೆಸಿಗ್ನೇಷನ್, ಅವರಿಗೆ ಲೋವರ್ ಡೆಸಿಗ್ನೇಷನ್. ಹಾಗೆ ಯಮದೂತರಿಗೆ ಸಿಟ್ಟು ಬರ್ತದೆ. ಯಮದೂತರು ಇಮಿಡಿಯೇಟ್ ಯಮರಾಜ ಹತ್ರ ಹೋಗ್ತಾರೆ. ಹೇಳ್ತಾರೆ, ಯಾಕೆ ನಿನ್ನ ಕ್ಯಾಲ್ಕುಲೇಷನ್ ತಪ್ಪಿತ್ತು, ಯಾಕೆ ಹೀಗಾಯ್ತು? ಅದಕ್ಕೆ ಯಮರಾಜ ಹೇಳ್ತಾನೆ, ಇದು ನನ್ನ ಕ್ಯಾಲ್ಕುಲೇಷನ್ ಅಲ್ಲಿ ಡಿಪೆಂಡ್ ಅಲ್ಲ, ಇದು ನಾರಾಯಣ ಕ್ಯಾಲ್ಕುಲೇಷನ್. ನಾರಾಯಣ ಈ ರೀತಿ ಪ್ಲಾನ್ ಮಾಡಿದ್ರೆ ನಂಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಹೇಳ್ತಾನೆ. ಮತ್ತೆ ಇಲ್ಲಿ ನೋಡಿ ಪ್ರಭೋದ್ ಹೇಳ್ತಾರೆ, ಪ್ರಭೋದ್ ಹೇಳುವಂತದ್ದು ಅಜಾಮಿಲನ ಅವ ಇಂಟೆನ್ಷನ್ ಬೇಡದು ಮಾಡಿ ಲಾಸ್ಟಿಗೆ ನಾರಾಯಣ ಅದು ಪ್ಲಾನ್ ಇರಲಿಲ್ಲ ಅಂತ. ಹಾಗೆ ನಾವು ಅದನ್ನು ಮಾಡ್ಬೋದು. ಒಟ್ಟು ನಾವು ಬೇಡದು ಮಾಡಿ ಲಾಸ್ಟಿಗೆ ಸಾಯುವಾಗ ದೇವರ ಹೆಸರು ಹೇಳ್ತೇನೆ ಇಲ್ಲ. ಮತ್ತೆ ಪ್ರಭೋದ್ ಹೇಳ್ತಾರೆ, ಅಜಾಮಿಲ ಸ್ಪೆಷಲ್ ಕೇಸ್ ಅಂತ. ಸ್ಪೆಷಲ್ ಕೇಸ್ ಅವನಿಗೆ ಹಾಗೆ ಆಗಿದೆ, ನಮ್ಗೆ ಕೂಡ ಹಾಗೆ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಮತ್ತೆ ಕಡೆಗೆ ವಿಷ್ಣು ಕೊಂಡು ಹೋಗುವಾಗ ಅವ ಅಲ್ಲಿ ಅಜಾಮಿಲ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಜಾಮಿಲ ಹೇಳ್ತಾನೆ, ನಾನು ಎಂತ ದೊಡ್ಡ ಪಾಪಿ, ಕೃಷ್ಣ ನನಗೆ ಫ್ರೀಡಮ್ ಕೊಟ್ಟಿದ್ದಾನೆ, ಆ ಫ್ರೀಡಮ್ ಅನ್ನು ಮಿಸ್ಯೂಸ್ ಮಾಡಿದೆ. ನಾನು ಕೃಷ್ಣನ ಸೇವೆಗೆ ತೊಡಗುವ ಬದಲು ನಾನು ಬೇಡದಕ್ಕೆ ಹೋದೆ. ಅವನಿಗೆ ಪಶ್ಚಾತ್ತಾಪ ಆಗ್ತದೆ. ಪ್ರಭುದಲ್ಲಿ ನಮಗೂ ಕೂಡ ಆ ಪಶ್ಚಾತ್ತಾಪ ಆಗ್ಬೇಕು. ಎಸ್ ನೋಡಿ, ಇರಿದುಕೊಂಡು ಹೋಗ ಅಲ್ಲಿ ಕೂಗ್ತಾನೆ. ಎಸ್ ಶ್ಲೋಕ 9. ಕವಿಂ ಪುರಾಣಂ ಅನುಶಾಸಿತಾರಂ ಅನಿಯಾಂಶಂ ಅನುಸ್ಮರೇದ್ಯ ಸರ್ವಸ್ಯ ದಾತರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಾ ಪರಸ್ತಾತ್. ಪರಮಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನು, ನಿಯಂತ್ರಕನು, ಅತ್ಯಂತ ಸಣ್ಣಗಿರುವನು, ಎಲ್ಲವನ್ನು ಪಾಲಿಸುವನು, ಎಲ್ಲ ಐಕ್ಯ ಕಲ್ಪನೆಯನ್ನು ಮೀರಿದವನು, ಚಿಂತನೆ ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು. ನೋಡಿ, ಕೃಷ್ಣ ಪುರುಷ, ಅವನಿಗೆ ರೂಪ ಉಂಟು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವನು ಮತ್ತು ದಿವ್ಯನಾಗಿದ್ದು ಈ ಐಕ್ಯ ಪ್ರಕ್ರಿಯೆ ಅತ್ಯನಾಗಿರುವನು. ಅವ ಟೋಟಲಿ ಸ್ವರಾಟ್, ಇಂಡಿಪೆಂಡೆಂಟ್. ಹಾಗಾಗಿ ಇದನ್ನು ತಿಳಿಬೇಕು. ನೋಡಿ, ಅವನಿಗೆ ಎಲ್ಲ ಗೊತ್ತು. ಕೃಷ್ಣನಿಗೆ ತುಂಬಾ ಓಲ್ಡ್ ಅವ, ಎಲ್ಲವನ್ನು ಕಂಟ್ರೋಲ್ ಮಾಡುವವ, ಅತ್ಯಂತ ಸಣ್ಣದಾಗ್ತಾನೆ ಅವನು, ಮತ್ತೆ ಎಲ್ಲವನ್ನು ಪಾಲಿಸುವವ. ಈ ರೀತಿ ಇದು ನೋಡಿ, ಇದು ಬ್ರಹ್ಮ ಮತ್ತೆ ಶಿವ. ಎಸ್, ಇಂಪಾರ್ಟೆಂಟ್ ಶ್ಲೋಕ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸ್ಥಿತಿಂ ಪರಮಾಂ ಗತಃ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳದವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ. ಏಕೆಂದ್ರೆ ಅವರು ಅತ್ಯುನ್ನತ ಪರಿಪೂರ್ಣ ಸಾಧಿಸಿದ್ದಾರೆ. ಈಗ ನೋಡಿ, ಇಲ್ಲಿ ನೀವು ಇದ್ರಲ್ಲಿ ನೋಡ್ಬೋದು. ನೋಡಿ, ಇದು ಮಾಯಾವಾದಿಗಳು, ನಿರಾಕಾರವಾದಿಗಳು. ಇದು ಭಕ್ತನ ಆರಾಮ್ಸೆ ಗೇಟ್ ತೆಗೆದು ಬರ್ತಾನೆ. ಅದೇ ಅವ್ರು ನೋಡಿ ಮಾಡುವಂಥದ್ದು. ಇಲ್ಲಿ ನೋಡಿ, ನೆಕ್ಸ್ಟ್ ನೋಡಿ ಇನ್ನೊಮ್ಮೆ. ಈ ರೀತಿ ಅವ್ರು ಹಾರ್ಲಿಕ್ಕೆ ನೋಡ್ತಾರೆ, ಆದ್ರೆ ಅವ್ರಿಗೆ ಆಗುದಿಲ್ಲ. ಆಕ್ಚುಲಿ ಆರಾಮ್ಸೆ ಓಪನ್ ಬರ್ಬೋದು. ಎಸ್, ಈಗ ಇಲ್ಲಿ ಕೃಷ್ಣ ಅಂತ ಹೇಳುವಂಥದ್ದು ದುಃಖಾಲಯ ಅಶಾಶ್ವತ. ಈ ಭೌತಿಕ ಲೋಕ ದುಃಖಾಲಯ, ಇದು ಸುಖಾಲಯ ಅಲ್ಲ. ಸುಖಾಲಯ ಕೃಷ್ಣನ ಧಾಮ. ಮತ್ತೆ ಇದು ಅಶಾಶ್ವತ. ಅಶಾಶ್ವತ ಅಂದ್ರೆ ಟೆಂಪರರಿ. ಈಗ ಮಾಯಾವತಿಗಳು ಅಂತ ಹೇಳುವಂಥದ್ದು ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಬ್ರಹ್ಮ ಸತ್ಯ ಹೇಳ್ತಾರೆ, ಪ್ರಭುಗಳು ಒಪ್ತಾರೆ. ಎಸ್, ಅದು ಜಗತ್ ಮಿಥ್ಯ ಅಲ್ಲ. ಅವ್ರಿಗೆ ಜಗತ್ ಸುಳ್ಳು. ಹೇಗೆ ಸುಳ್ಳು ಆಗ್ತದೆ? ಭಗವಂತ ಸೃಷ್ಟಿ ಆದ್ರೆ ಅದು ಟೆಂಪರರಿ, ಇದು ಪರ್ಮನೆಂಟ್ ಅಲ್ಲ, ಇದು ಟೆಂಪರರಿ. ಹಾಗೆ ಮಹಾತ್ಮರು ಕೃಷ್ಣ ಸೇರಿದ ಮೇಲೆ ಇಲ್ಲಿ ಮತ್ತೆ ಬರುವುದಿಲ್ಲ ಅಂತೆ. ಶ್ಲೋಕ 16. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನ ಅರ್ಜುನ ಮಾಮುಪೇತ್ಯ ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಐಕ ಜಗತ್ತಿನಲ್ಲಿ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರಿಗೆ ಎಲ್ಲ ಲೋಕಗಳು ದುಃಖದ ಅವಸರ. ನೋಡಿ, ಈಗ ಅತಿ
ಮೇನ್ ಯಾವುದು? ಬ್ರಹ್ಮ, ಬ್ರಹ್ಮಲೋಕ ಮತ್ತೆ ತಪಲೋಕ, ಜನಲೋಕ, ಈ ರೀತಿ ಉಂಟು. ಎಲ್ಲವೂ ದುಃಖದ ಆವಾಸಗಳೇ. ಸ್ವರ್ಗಲೋಕ ಎಲ್ಲವೂ ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮತ್ತೆ ಮತ್ತೆ ಆಗುತ್ತದೆ. ಅದಕ್ಕೆ ಹೇಳುವಂಥದ್ದು, ನಾವು ನಮಗೆ ಜನ್ಮ ಜಲ ವ್ಯಾಧಿ ಬೇಡದಿದ್ರೆ ನಾವು ಕೃಷ್ಣಧಾಮಕ್ಕೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಕೃಷ್ಣಧಾಮಕ್ಕೆ ಹೋದ್ರೆ ಮತ್ತೆ ನಮಗೆ ಅದಿಲ್ಲ. ಆದ್ರೆ ಇಲ್ಲಿ ಹಾಗೆ ಮತ್ತೆ ಮತ್ತೆ ಜನ್ಮ ಮರಣ ಆಗುತ್ತದೆ. ಆದ್ರೆ ಕುಂತಿಯ ಪುತ್ರನಾದ ಅರ್ಜುನನೇ ನನ್ನ ನಿವಾಸ ಸೇರಿದವನು ಪುನರ್ಜನ್ಮ ಇಲ್ಲ. ನೋಡಿ, ಯಾರು ಕೃಷ್ಣಧಾಮಕ್ಕೆ ಹೋಗ್ತಾನೆ ಅವನಿಗೆ ಮತ್ತೆ ಪುನರ್ಜನ್ಮ, ಜನ್ಮ ಇಲ್ಲ, ಮೃತ್ಯು ಇಲ್ಲ, ಜರ ಅಂದ್ರೆ ಓಲ್ಡ್ ಏಜ್ ಇಲ್ಲ, ವ್ಯಾಧಿ ಇಲ್ಲ, ಯಾವುದಿಲ್ಲ. ಶ್ಲೋಕ 17. ಸಹಸ್ರಯುಗ ಪರ್ಯಂತಂ ಅಹರ್ಬತ್ ಅಹರ್ಯದ್ ಬ್ರಹ್ಮಣೋ ವಿದು ರಾತ್ರಿಂ ಯುಗ ಸಹಸ್ರಾಂತಂ ತೇ ಅಹೋ ರಾತ್ರ ವಿದೋ ಜನಃ. ಶ್ಲೋಕ 18. ಅವ್ಯಕ್ತಾತ್ ವ್ಯಕ್ತಿಯ ಸರ್ವ ಪ್ರಭವಂತಿ ಅಹರಾಗಮೆ ರಾತ್ರಿ ಆಗಮೆ ಪ್ರಡಿಯಂತೆ ತತ್ರೇವ ಅವ್ಯಕ ಸಂಜ್ಞಕೆ. ಶ್ಲೋಕ 19. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಳೀಯತೆ ರಾತ್ರಿ ಆಗಮೆ ಅವಶಾಪಾರ್ಥ ಪ್ರಭವತಿ ಅಹರ್ ಆಗಮೆ. ಮನುಷ್ಯ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿ ಅಷ್ಟೇ ಅವಧಿ. ನೆಕ್ಸ್ಟ್, ಬ್ರಹ್ಮನ ಹಗಲಿನ ಪ್ರಾರಂಭ ಎಲ್ಲ ಜೀವಿಗಳು ಅವ್ಯಕ್ತದಿಂದ ಅವ್ಯಕ್ತ ಪಡೆಯುತ್ತಾರೆ. ಆನಂತರ ರಾತ್ರಿ ಆದಾಗ ಅವರೇ ಮತ್ತೆ ಅವ್ಯಕ್ತ ಲೀನ ಆಗುತ್ತಾರೆ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲ ಜೀವಿಗಳು ಮತ್ತೆ ಮತ್ತೆ ಹುಡುತ್ತದೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲವೂ ನಿಸ್ಸಹಾಯಕವಾಗಿ ನಾಶವಾಗುತ್ತದೆ. ಅಂದ್ರೆ ಎಂತಂದ್ರೆ, ಬ್ರಹ್ಮನ ಕಲ್ಪ ಅಂದ್ರೆ ಬ್ರಹ್ಮನ ಒಂದಿನ, ಬ್ರಹ್ಮನ ರಾತ್ರಿ ಕೂಡ ಅಷ್ಟೇ. ಹಾಗಾಗಿ ಬ್ರಹ್ಮನ ಕಲ್ಪವಾಗುವಾಗ ಪಾರ್ಷಿಯಲ್ ಡಿವೈಸೇಷನ್ ಆಗ್ತದೆ, ಪ್ರಳಯ. ಅದೇ ಬ್ರಹ್ಮ ಅಂತದ್ದು 100 ವರ್ಷ ಬದುಕ್ತಾನೆ, ಹಾಗೆ ಎಂತ ಆಗ್ತದೆ, ಪೂರ್ತಿ ಪ್ರಳಯ ಆಗ್ತದೆ. ಆದ್ರೆ ಪೂರ್ತಿ ಪ್ರಳಯ ಆಗುವಾಗ ಒಂದು ಪಾಠ ಹಾಗೆ ಇರ್ತದೆ. ನೋಡಿ, ಬ್ರಹ್ಮನ ಹಗಲಿನ ಪ್ರಾರಂಭದ ಎಲ್ಲ ಜೀವಿಗಳು ಅವ್ಯಕ್ತದಿಂದ ಅವ್ಯಕ್ತ ಪಡೆದಿದ್ದಾರೆ. ಅನಂತರ ರಾತ್ರಿ ಆದಾಗ ಅವ್ರು ಮತ್ತೆ ಅವ್ಯಕ್ತದಲ್ಲಿ ಲೀನ ಹೋಗ್ತಾರೆ, ಮತ್ತೆ ಅವ್ರು ಅವ್ಯಕ್ತದಲ್ಲಿ ಲೀನ ಆಗ್ತಾರೆ. ಎಸ್, ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಎಲ್ಲ ಜೀವಿಗಳು ಮತ್ತೆ ಮತ್ತೆ ಹುಟ್ಟುತ್ತದೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲವೂ ನಿಸ್ಸಹಾಯಕ ನಾಶವಾಗ್ತದೆ. ಬ್ರಹ್ಮನಿಗೆ ಯಾವಾಗೆಲ್ಲ ಹಗಲಾಗ್ತದೆ ಹುಟ್ಟುತ್ತದೆ, ರಾತ್ರಿ ಆದಾಗ ಎಲ್ಲವೂ ನಾಶವಾಗ್ತದೆ. ಎಸ್, ಓಕೆ. ಶ್ಲೋಕ 20. ಪರಸಸ್ಮಾತ್ ಭಾವನ್ಯೋ ಅವ್ಯಕ್ತ ಅವ್ಯಕ್ತ ಸನಾತನ ಯ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಆದ್ರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದ ಮತ್ತು ಈ ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತು ಮೀರಿದು, ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನ ಎಲ್ಲವೂ ನಾಶವಾದಾಗ ಆ ಭಾಗ ಇದ್ದಂತೆ ಇರುತ್ತದೆ. ಅಂದ್ರೆ ಕೃಷ್ಣಧಾಮ ಎಂತ ಆಗುವುದಿಲ್ಲ. ಇಲ್ಲಿ ಬ್ರಹ್ಮನ ಈ ಕಲ್ಪ ಆಗುವಾಗ, ಬ್ರಹ್ಮನ ಕಲ್ಪ ಆಗುವಾಗ ಈ ಬ್ರಹ್ಮಲೋಕ ಮತ್ತು ಅದರ ಕೆಳಗೆ ಲೋಕ ಎಲ್ಲವೂ ನಾಶ ಆಗ್ತದೆ. ಆದ್ರೆ ಈ ಭಾಗ ಕೃಷ್ಣಧಾಮ ಅದು ಹಾಗೆ ಇರ್ತದೆ. ಎಂಥದ್ದು ಪ್ರಳಯ ಆಗಲಿ ಅದು ಹಾಗೆ ಇರ್ತದೆ. ಹಾಗೆ ಇಲ್ಲಿ ಹೋಗ್ಲಿ ನಾವು ಟ್ರೈ ಮಾಡ್ಬೇಕು. ಗೋಲೋಕ ಚಾಟ್ 1 ನಿಮಿಷ. ನೋಡಿ, ಇಲ್ಲಿ ಹೇಳ್ತೇನೆ ನೋಡಿ, ಇದು ಎಸ್, ಇಲ್ಲಿ ನಮ್ಮ ಭೂಲೋಕ ಇಲ್ಲಿ ಉಂಟು, ಭೂವರ್ಲೋಕ, ಈ ರೀತಿ ಲೋಕಗಳು ಉಂಟು. ಟಾಪ್ ಅಲ್ಲಿ ಬ್ರಹ್ಮಲೋಕ, ಮತ್ತೆ ಅದಕ್ಕೆ ಕೆಳಗೆ ಆತಲ ವಿತಲ ಈ ರೀತಿ ಪಾತಲ ಕೆಳಗೆ ಉಂಟು. ಮತ್ತೆ ಈ ಪಿತೃಲೋಕ ಉಂಟು, ಮತ್ತೆ ಕೆಳಗೆ ನರಕಲೋಕ. ಮತ್ತೆ ಇದು ಗರ್ಭೋದಕ ವಿಷ್ಣು, ಅವನ ಹೊಕ್ಕಳಿಂದ ಬ್ರಹ್ಮ ಹುಟ್ಟುವಂಥದ್ದು. ಇದು ಕಾರಣೋದಕ ವಿಷ್ಣು, ಅವೆಲ್ಲ ಬ್ರಹ್ಮವನ್ನು ಸೃಷ್ಟಿ ಮಾಡುವಂಥದ್ದು. ಮತ್ತೆ ಇದು ಕ್ಷೀರೋದಕ ವಿಷ್ಣು, ಮತ್ತೆ ಇದು ಶಿವ, ಇದು ದೇವಿ, ಇದು ಶಿವ. ನೋಡಿ, ಇನ್ ಬಿಟ್ವೀನ್ ಅಂದ್ರೆ ಇದು ಬ್ರಹ್ಮಜ್ಯೋತಿ ಕೃಷ್ಣ ಕಿರಣ, ಅದು ಮತ್ತೆ ಈಚೆ ಭೌತಿಕ ಲೋಕ, ಅದರಲ್ಲಿ ಇದ್ದಾನೆ ಶಿವ. ಎಸ್, ನೋಡಿ, ಇದರ ಮೇಲಿರುವಂಥದ್ದು
ಇದು ವೈಕುಂಠ, ಇದು ಅಯೋಧ್ಯ, ಇದು ಗೋಲೋಕ. ಹಾಗೆ ಪ್ರಭು ಹೇಳಿದ್ರೆ ಟೋಟಲ್ ಆಗಿ ಪ್ರಭು ಒಂದು ವೈಕುಂಠ ಅಂತ. ವೈಕುಂಠದಲ್ಲಿ ಅನ್ಲಿಮಿಟೆಡ್ ಬೇರೆ ಬೇರೆ ಅವತಾರಗಳು ಬೇರೆ ಬೇರೆ ಲೀಲೆ ಮಾಡ್ತಾ ಇದ್ದಾರೆ. ಮುಕುಂದ ಮಾಲ ಸ್ತೋತ್ರ ಅಂತ, ಇದು ಕುಲಶೇಖರ ರಾಜ ಈ ರಾಮಾನುಜ ಸಂಪ್ರದಾಯದಲ್ಲಿ ಬರುವಂತದ್ದು. ಪ್ರಭು ಫೇವರಿಟ್ ಶ್ಲೋಕ. ಒಂದು ನಿಮಿಷ. ಒಂದು ನಿಮಿಷ. ನೋಡಿ, ಇದು ಕುಲಶೇಖರ ರಾಜ. ಕುಲಶೇಖರ ರಾಜ ಅಂದ್ರೆ ರಾಮಾನುಜ ಸಂಪ್ರದಾಯದಲ್ಲಿ ಬರುವಂತದ್ದು. ಮುಕುಂದ ಮಾಲಸೋತ್ರದಲ್ಲಿ ಉಂಟು ಈ ಶ್ಲೋಕ. ಎಸ್, ಪ್ರಭುಪಾದ್ ಈ ಶ್ಲೋಕವನ್ನು ಹೇಳ್ತಾರೆ. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕವವಾತ ಪಿತ್ಸೇ ಕಂಠಾವರೋಧನ ವಿಧಸ್ಮರಣಂ ಕುತಸ್ತೆ. ಅನುವಾದ: ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದಾರವಿಂದಗಳ ದಂಡನ್ನು ಸುತ್ತಿಕೊಳ್ಳುವಂತೆ ನನ್ನ ಈ ಕೂಡಲೇ ಸಾಯಿಸು. ಇಲ್ಲದಿದ್ರೆ ನಾನು ಕೊನೆ ಉಸಿರೆಳುವಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ಎಸ್, ಇದನ್ನು ನಾವು ತಿಳಿಯಬಹುದು. ಸ್ಮರಣೆ ಹೇಗೆ ಸಾಧ್ಯ? ಪ್ರಭು ಹೇಳುವಂಥದ್ದು, ಎರಡು ರೀತಿಯ ಪಕ್ಷಿ ಉಂಟು. ಒಂದು ಹಂಸ, ಮತ್ತೊಂದು ಕಾಗೆ. ನಾವು ಹಂಸ ಆಗ್ಬೇಕು, ಕಾಗೆ ಆಗಬಾರ್ದು. ಕಾಗೆ ಅಂತ ಮಾಡೋದು ಡಸ್ಟ್ಬಿನ್ಗೆ ಹೋಗುವಂಥದ್ದು, ಈ ಗಾರ್ಬೇಜ್ ಇದ್ದ ಕಡೆ. ಆದ್ರೆ ಹಂಸ ಅಂತ ಮಾಡುವಂಥದ್ದು ತಾವರೆ ಕಡೆ ಹೋಗುವಂಥದ್ದು. ಪ್ರಭುದಲ್ಲಿ ತಾವರೆ ಅಂತ ಬರುವಾಗ ಕೂಡ ನಮಗೆ ಕೃಷ್ಣನ್ ನೆನಪಾಗ್ಬೇಕಂತ. ನಮ್ಮ ಪಂಕಜ ನಾಮ ಪಂಕಜ ಅಂದರೆ, ಹಾಗಾಗಿ ಈ ಕುಂತಿ ಮಾಲೆ ಹೇಳ್ತಾಳೆ. ಹಾಗಾಗಿ ತಾವರೆ ಎಣಿಸುವಾಗ ಕೃಷ್ಣ ನೆನಪಾಗು. ಹಾಗೆ ಹಂಸ ಹೋಗುವುದಲ್ಲಿ ತಾವರೆ. ಹಾಗೆ ಇಲ್ಲಿ ಕುಲಶೇಖರ ರಾಜ ಹೇಳುವಂಥದ್ದು, ಹೇಗೆ ಹಂಸವು ಕೃಷ್ಣನ ಪಾದವನ್ನು ಅಂಟಿಕೊಂಡಿದೆ, ಅದೇ ರೀತಿ ನನ್ನ ಕೂಡ ಸ್ಮರಣೆ ಈಗ ಕೃಷ್ಣನ ಪಾದದಲ್ಲಿ ಉಂಟು. ಈ ಕೂಡಲೇ ನಾನು ಸಾಯಿಸು. ಯಾಕೆ? ಪ್ರಾಯದ ಮೇಲೆ ನನ್ನ ಗಂಟಲಲ್ಲಿ ವಾತಪಿತ್ತ ಕಫ ಬರ್ತದೆ, ಆಗ ನನಗೆ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ಆಗುವುದು. ಈ ಕೂಡಲೇ ಸಾಯಿಸು. ನೋಡಿ, ಇದು ಭಕ್ತರ ಕರೆ. ಶ್ಲೋಕ 28. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತ ಸರ್ವಂ ಇದಂ ವಿದಿತ್ವಾ ಯೋಗಿ ಪರಾಂ ಸ್ಥಾನಂ ಉಪೇತಿ ಸಾಧ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳಾಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯಕರಣ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದ ಸಾಕು ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮಶಾಸ್ತ್ರ ನಿವಾಸವನ್ನು ಸೇರುತ್ತಾನೆ. ನೋಡಿ, ಹೇಗಂದ್ರೆ ಎಂತ ಹೇಳ್ತಿದ್ದಾರೆ ಇಲ್ಲಿ? ಭಕ್ತಿ ಸೇವೆ ಮಾಡಿ ಸಾಕು, ಎಲ್ಲವೂ ಸಿಗ್ತದೆ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಈಗ ನೀವು ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ಮತ್ತೆ ನೀವು ಗಿಡದ ಸ್ಟೆಮ್ಮಿಗೆ ಹಾಕ್ಬೇಕಂತಿಲ್ಲ. ನಿಮಿಷ. ಮತ್ತೆ ನೀವು ಗಿಡದ ಸ್ಟೆಮ್ಮಿಗೆ ಹಾಕ್ಬೇಕಂತಿಲ್ಲ, ಬ್ರಾಂಚಿಗೆ ಹಾಕ್ಬೇಕಂತ ಇಲ್ಲ, ಗಿಡದ ಬುಡಕ್ಕೆ ಹಾಕಿ ಸಾಕು. ಅದೇ ರೀತಿ ಕೃಷ್ಣನ್ ನೀವು ಸ್ಯಾಟಿಸ್ಫೈ ಮಾಡಿದ್ರೆ ನೀವು ಮತ್ತೆ ಇದು ಎಂತ ಹೇಳುವಂಥದ್ದು, ವೇದಾಧ್ಯಯನ ಇದು ಮಾಡ್ಬೇಕಂತಿಲ್ಲ, ಯಜ್ಞಗಳ ಆಚರಣೆ ಮಾಡ್ಬೇಕಂತಿಲ್ಲ, ದಾನ ಮಾಡುವುದೇ ಇಲ್ಲ, ತಾತ್ವಿಕ ಮತ್ತು ಕಾಮಿಕರು ಬರುವ ಫಲಗಳನ್ನು ಕಳೆದುಕೋಬೇಕು ಇಲ್ಲ. ಭಕ್ತಿ ಸೇವೆ ಮಾಡಿ ಸಾಕು, ಇದೆಲ್ಲ ಸಿಗ್ತದೆ. ಆತನು ಇವೆಲ್ಲ ಪಡೆದ ಮತ್ತು ಕಡೆಯಲ್ಲಿ ಪರಮಶಾಸ್ತ್ರ ನಿವಾಸ ಸೇರುತ್ತಾನೆ. ಲಾಸ್ಟ್ಗೆ ಅವನಿಗೆ ಕೃಷ್ಣ ಧಾಮಕ್ಕೆ ಹೋಗ್ಲಿಕ್ಕೆ ಟಿಕೆಟ್ ಸಿಗ್ತದೆ. ಅಧ್ಯಾಯದ ಸಾರಾಂಶ: ಅರ್ಜುನ 8 ಪ್ರಶ್ನೆಗಳು ಉತ್ತರಿಸಲಾಗಿದೆ. ಕಿಂ ಬ್ರಹ್ಮ, ಸಾವಿನ ಸಮಯ ಕೃಷ್ಣನ ನೆನಪಿಸಿಕೊಳ್ಳುವುದು. ತಸ್ಮಾ ಸರ್ವೇಶು ಕಾಲೇಶು ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನ ಸ್ಮರಿಸುವುದು. ಓಂ ಇತಿ ಏಕ ಅಕ್ಷರ ಬ್ರಹ್ಮ, ಶುದ್ಧ ಭಕ್ತಿಯನ್ನು ಕೃಷ್ಣನ ಸ್ಮರಿಸುವುದು. ದುಃಖ ಅಶಾಶ್ವತ. ಭೌತಿಕ ವಸ್ತು ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ ಪರಸ್ಮಾತು ಭಾವ ಅನ್ಯೋ. ಶುದ್ಧ ಭಕ್ತಿಯಿಂದಲೇ ಪರಮಾತ್ಮ ಸಾಧಿಸ ಸಾಧ್ಯ. ಅತ್ಯೇತತ್ ಸರ್ವಂ ಇದಂ ಇದ್ವಿದಿತ್. ಎಸ್, ಯಾರು ಪ್ರಶ್ನೆ ಆದರೂ ಕೇಳ್ಬೋದು. ಎಸ್, ಹ್ಯಾಂಡ್ ರೈಸ್ ಮಾಡ್ಬೋದು, ಚಾಟಲ್ಲಿ ಹಾಕ್ಬೋದು.
ಎಸ್ ಯಾರು ಪ್ರಶ್ನೆದಲ್ಲಿ ಕೇಳ್ಬೋದು ದಯವಿಟ್ಟು.